ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಜನರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆ ಮತ್ತು 67ನೇ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು. ಜನರಕ್ಷಣಾ ವೇದಿಕೆಯ ರಾಜ್ಯ ಸಂಸ್ಥಾಪಕರಾದ ರಂಕಪ್ಪ ಯಾದವ್ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಜನರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಂದಿನ ದಿನಗಳಲ್ಲಿ ಜನರಕ್ಷಣಾ ವೇದಿಕೆಯ ಸಂಘಟನೆಯನ್ನು ರಾಜ್ಯಾದ್ಯಂತ ಬಲಪಡಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರಿಗೆ ಆಗುವಂತಹ ಸಮಸ್ಯೆಗಳನ್ನ ಹಾಗೂ ಜನಪರ ಕೆಲಸಗಳನ್ನ ಮಾಡುವ ಕರ್ತವ್ಯವನ್ನ ಸಂಘಟನೆಯ ಪದಾಧಿಕಾರಿಗಳು ಇಂದಿನಿಂದಲೇ ಮೈಗೂಡಿಸಿಕೊಳ್ಳಬೇಕು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ತಡೆಗಟ್ಟುವ ಹೊಣೆಗಾರಿಕೆ ಜನರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಪದಾಧಿಕಾರಿಯ ಆದ್ಯ ಕರ್ತವ್ಯವಾಗಿದೆ ಎಂಬುದಾಗಿ ತಿಳಿಸಿದರು. ಜನರಕ್ಷಣಾ ವೇದಿಕೆಯ ರಾಜ್ಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಹೆಗ್ಗರೆ ಅವರು ತಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ಜನರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರಾಗಿ ಈ ಸಂಘಟನೆಯನ್ನು ಬಲಪಡಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜನರಕ್ಷಣಾ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಏನು ಮುಖಂಡರು ಕೆಲವರಿಗೆ ಅವರು ಪ್ರಮುಖರು ಬಂದು ಕುತ್ಕೊಂಡು ಪ್ರಮುಖರು ಮಾತಾಡಿದ್ರೆ ನೀವು ಬಂದರೆ ಏನು ಅಡ್ಡಿ ಆತಂಕ ಏನಿಲ್ಲ, ಬರ್ಬೋದು. ಎಲ್ಲರೂ ಕೆಲಸ ಕಾರ್ಯಗಳನ್ನ ಬಿಟ್ಟು ಬರ್ತಕ್ಕಂಥದ್ದು ಏನಿಲ್ಲ, ಸುಮ್ಮನೆ ಕೆಲಸ ಕಾರ್ಯಗಳನ್ನ ಈ ತಿಂಗಳ ಎಂಟಲ್ಲಿ ಒಂದು ಅದ್ದೂರಿಯಾಗಿ ವಿಜೃಂಭಣೆ ಆಗಿ ಅದ್ರಾಗೇನು ಎರಡು ಮಾತಿಲ್ಲ. ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ನಮಗೇನು ಸಾವಿರಾರು ಜನ ಬೇಕಾಗಿಲ್ಲ, 10 ಜನ ಆಗಿದೆ. ಅದು ನಾವು ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಡೀ ದೇಶದ ಜನತೆಗೆ ಒಂದು ಸಂದೇಶ ಸಾರುವಂಥ, ರೈತರಿಗೆ, ಕಾರ್ಮಿಕರಿಗೆ ಒಂದು ಸಂದೇಶ ಸಾರುವಂಥ ಒಂದು ಕಾರ್ಯಕ್ರಮವನ್ನು ಆ ಒಂದು ವೇದಿಕೆಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತೀವಿ. ಅವರಿಗೇನು ಯಾವುದೇ ಇದಿಲ್ಲ. ನಾವೆಲ್ಲ ಒಂದೇ ಮನೋಭಾವವನ್ನು ಮುನ್ನುಗ್ಗತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಎಲ್ಲ ಸೇರಿಕೊಂಡು ಮಾಡ್ತಕ್ಕಂಥದ್ದು. ಜೊತೆಗೆ ಪ್ರತಿಯೊಬ್ಬ ಅವ್ರು ಕೀಳು ಮೇಲು ಅನ್ನೋದು ಯಾವುದೇ ಭಾವನೆ ಇದೆ. ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಷ್ಟು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಏಕವಚನದಲ್ಲಿ ಮಾತಾಡ್ತಕ್ಕಂಥ ಎಲ್ಲರೂ ಉಪಸ್ಥಿತವಾದಂಥ ಸಂದರ್ಭದಲ್ಲಿ ಎಲ್ಲರೂ ಏಕವಚನದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪದಾಧಿಕಾರಿಗಳಿಗಾಗಲಿ ಇನ್ನೊಬ್ಬರಿಗಾಗಲಿ ಇನ್ನಿತರ ಹಾಗೆ ಆ ರೀತಿ ಮಾತಾಡ್ತಕ್ಕಂಥ ಇವತ್ತಿಂದ ಈ ಕ್ಷಣಕ್ಕೆ ಅದನ್ನ ತಿಳಿಸ್ತಕ್ಕಂಥ ಮಾತಾಡಿ ನಾವು ಬಡವರಾಗಿರ್ಬೋದು, ಬಗ್ಗರಾಗಿರ್ಬೋದು, ನಮ್ಮಲ್ಲಿ ಒಂದೇ ಜೊತೆ ಬಟ್ಟೆ ಇದ್ರೂ ಕೂಡ ಆವತ್ತಿನ ಸ್ನಾನ ಮಾಡಿಕೊಂಡಾಗ ಇನ್ನು 2 ಸ್ನಾನ ಅಷ್ಟು ಬೆಳೀತಕ್ಕಂಥ ಕೆಲಸ ಕಾರ್ಯಗಳ ಉದ್ದೇಶದಿಂದ ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಫಸ್ಟು ನಾವು ಮನಸ್ಸು ಶುದ್ಧವಾಗಿರಬೇಕು. ಇವತ್ತಿನ ದಿನಮಾನಗಳಲ್ಲಿ ಪಬ್ಲಿಕ್ನಲ್ಲಿ ನಾವು ಹೊರಗಡೆ ಓಡಾಡಬೇಕಂತ ಸಂದರ್ಭದಲ್ಲಿ ನಮ್ಮ ಬಟ್ಟೆಗಳು ಶುದ್ಧವಾಗಿರಬೇಕು. ಶುದ್ಧ ಇದ್ದು ನಮ್ಮ ಬಟ್ಟೆ ಶುದ್ಧವಾಗಿರುತ್ತೆ ಅಥವಾ ನಮ್ಮ ಕಟಿಂಗ್ ಈಗಿನ ಜನರೇಷನ್ ವಿಚಾರವನ್ನು ನಾವು ಹೇಳ್ತಕ್ಕಂಥದ್ದು. ಈಗಿರೋದ್ರಿಂದ ನಾವು ಅಂತ ಕೆಲವೊಂದು ಸಿದ್ಧಾಂತಗಳನ್ನ ನಾವು ಇಲ್ಲಿ ಮಾಡ್ಕೊಂಡು ಮುನ್ನಡೆಯಬೇಕಾಗ್ತದೆ. ಸಂಘಟನೆ ಮುಖಾಂತರವಾಗಿ ಖಂಡಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರವಾಗಿ ಯಾವುದೇ ಒಂದು ಅನ್ಯಾಯ ಕಾಣ್ತಾ ಇದೆ, ನಿಮ್ಮ ಕೈಲೇ ನಿಮ್ಗೆ ಅದನ್ನ ನ್ಯಾಯ ಕೊಡ್ಸಕ್ಕಾಗಲಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ. ನಮ್ಮ ಏನು ರಾಜ್ಯ ಕಮಿಟಿ ಆಗಿರ್ಬೋದು, ತಾಲೂಕ್ ಕಮಿಟಿ ಆಗಿರ್ಬೋದು, ಯಾರೋ ಒಬ್ಬ ಸದಸ್ಯ ಆಗಿರ್ಬೋದು, ಅದ್ರ ಮುಖಾಂತರ ಒಂದು ಮುಂದೆ ಒಂದು ಫೋನ್ ಕಾಲ್ ಮುಖಾಂತರವಾಗಿ ಈ ಸಮಸ್ಯೆ ಇತ್ತಂದ್ರೆ ಖಂಡಿತ ಸರ್ವದ 24/7 ಯಾವ ಸಮೇತ ನಾವು ಅಲ್ಲಿ ಹಾಜರಾಗಿರ್ತೀವಿ. ನಾವೇಂತಲ್ಲ, ನಮ್ಮ ಜನರಕ್ಷಣೆ ಮಾಡ್ಬೋದು ಸಮಾಜಕ್ಕೆ ಅನ್ನೋ ಒಂದು ಆಸೆ ಇಟ್ಕೊಂಡು ಖಂಡಿತ ಬಂದಿದೆ ಅಂತ ನಾನು ನೆನೆಸ್ತೀನಿ. ಅದೇ ಪ್ರಕಾರವಾಗಿ ಖಂಡಿತವಾಗಿ ಎಷ್ಟೋ ಜನಗಳು ನಿರಾಶ್ರಿತರಿಗಳಿದ್ದಾರೆ, ಮತ್ತೆ ಕಷ್ಟ, ಮತ್ತೆ ಎಷ್ಟೋ ನೋವುಗಳಲ್ಲಿ, ಮತ್ತೆ ಎಲ್ಲೋ ಆಫೀಸಿಂದ ಹಿಡಿದು ಮನೆಯಿಂದ ಹಿಡಿದು ಪ್ರತಿಯೊಂದೊಂದು ವಿಚಾರದಲ್ಲೂ ಅವ್ರವ್ರಿಗೆ ಆದಂಥ ಒಂದು ಸಮಸ್ಯೆಗಳಿದೆ. ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ
ಅಂತೇಳಿ ಜನರಕ್ಷಣೆ ಇದೆ. ಎಲ್ಲಾ ಜಾತಿ ಜನಾಂಗಗಳು, ಎಲ್ಲಾ ಧರ್ಮಗಳು ಸೇರಿ ಈ ಜನರಕ್ಷಣೆ ವೇದಿಕೆ ಆಗಿ ಇವತ್ತು ನಿಂತಿದೆ. ಕಳೆದ ದಿನಗಳಲ್ಲಿ ತುಂಬಾ ಯಶಸ್ವಿ ಕಂಡಂತ ಜನರಕ್ಷಣೆ ವೇದಿಕೆಯ ಸಂಘ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು. ಈ ಜನರಕ್ಷಣೆ ವೇದಿಕೆಯನ್ನ ಒಂದು ಟೈಟಿಗೆ ತುಂಬಾ ಖಂಡಿತ ಒಂದು ಒಳ್ಳೆ ಪ್ರಾಮುಖ್ಯತೆ ಇದೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ. ಆದ್ರೆ ಆ ತರವಾಗಿ ಯಾವುದೇ ಒಂದು ಜನಪರ ಕಾರ್ಯಕ್ರಮ ಮಾಡ್ತಾರೆ ಯಾರು ನೆನೆಸಲ್ಲ. ಈಗ ಏನ್ ಮಾಡ್ಬಿಟ್ಟಿದಾರೆ ಅಂದ್ರೆ ವ್ಯಕ್ತಿಗತವಾಗಿ ನನ್ನ ಸಂಘಟನೆ ಮೇಲೂ ನನ್ನ ಸಂಘಟನೆ ನಾನು ಅನ್ನೋ ಒಂದು ಆಸೆ ಇಟ್ಕೊಂಡು ಬರ್ತಿದ್ದಾರೆ. ಜನರಿಗಾಗಿ ಏನೋ ಒಂದು ಮಾಡ್ಬೇಕನ್ನೋ ಮನಸ್ಥಿತಿ ಖಂಡಿತ ಯಾರಿಗೂ ಇಲ್ಲ. ಖಂಡಿತ ಆ ಮನಸ್ಥಿತಿ ಇಲ್ಲಿ ಮೇಲು ಕೀಳು, ಇಲ್ಲಿ ನಾನು ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಸಮಾಜಕ್ಕಾಗಿ ಅಂತೇಳಿ ಖಂಡಿತ ಸಂಘಟನೆಗೆ ಬರ್ಬೇಡ್ರಿ. ಏನೋ ಸಮಾಜಕ್ಕಾಗಿ ಏನೋ ಮಾಡ್ಬೇಕಂತ ಖಂಡಿತ ಜನರಕ್ಷಣೆ ವೇದಿಕೆಗೆ ಬಂದಿದ್ದೀರಾ. ಅದೇ ತರವಾಗಿ ಎಲ್ಲೋ ನಿಮ್ಮ 100 ಜನ ಕೊಡಕ್ಕಾಗಲ್ಲ ಅಂದ್ರೆ ಎಲ್ಲ ಅಕ್ಕಪಕ್ಕರಾಗಿರ್ಬೋದು, ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಎಲ್ಲೋ ಬರ್ತಾ ಇರ್ತೀರಾ ಹಾಸ್ಪಿಟಲ್ ಮತ್ತೊಂದು ಎಲ್ಲೋ ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ಕೆಲವರಿಗೆಲ್ಲ ಅನ್ಯಾಯ ಆಗಿ ಮೋಸಕ್ಕೊಳಗಾಗಿ ಕೆಲವು ಜನಗಳು ಸಿಗ್ತಾರೆ. ಅವರಿಗಾಗಿ ನ್ಯಾಯಪರವಾಗಿ ಹೋರಾಟ ಮಾಡ್ರಿ. ಅದು ಜನರಕ್ಷಣೆ ವೇದಿಕೆಯ ಸಂಘಟನೆ ಮುಖಾಂತರವಾಗಿ ಖಂಡಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಒಂದು ಪೋಸ್ಟಿಂಗ್ ಕೊಟ್ಟು ಇವತ್ತು ಈ ಒಂದು ಜನರಕ್ಷಣೆ ವೇದಿಕೆಗೆ ಕರೆಸಿದ ಉದ್ದೇಶ ಏನಪ್ಪ ಅಂದರೆ, ಇಂದಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಇವತ್ತು ಯಾವುದೇ ಒಂದು ಸರ್ಕಾರಿ ಇಲಾಖೆಗಳಿಗೆ ಹೋದ್ರೂ ಸಮೇತ ಸರ್ಕಾರಿ ಅಧಿಕಾರಿಗಳಿಗೆ ಜೇಬು ಕುಣಿಸ್ಕೊಳ್ಳೋಲ್ಲ ಗೊತ್ತಿಲ್ಲ. ಅವರ ಒಂದು ಆದಷ್ಟು ಸಹಾಯಕರಾಗಿರ್ತಾರಲ್ವ ಅವ್ರ ಬೇರು ಅವ್ರ ಜೇಬಿಗೆ ಮಾತ್ರ ಜೇಬು ಕಾಣಿಕೆ ಹಿಡಿದ್ರೆ ಮಾತ್ರ ಇವತ್ತು ಬಡವರ ಕೆಲಸಗಳು. ಅಂದರೆ ಇವತ್ತಿನ ಒಂದು ಸರ್ಕಾರ ಅಥವಾ ಒಂದು ರಾಜಕೀಯ ಯಾವ ಮಟ್ಟಿಗೆ ಒಂದು ತಲುಪಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಾವು ತಗೋಬೇಕಾಗಿತ್ತು ಆ ವರ್ಣದ ಒಂದು ಕಿಚ್ಚನ್ನು ತಗೊಂಡು ಏನಿವತ್ತು ಆಗಮಿಸಿರುವಂತಹ ನಮ್ಮ ಸ್ನೇಹಿತರು, ಜನರಕ್ಷಣೆ ವೇದಿಕೆಯ ಒಂದು ಸ್ನೇಹಿತರು ಹೊರಗಾಗಿ ಇವತ್ತು ಏನಿದೆ, ಮುಂದಿನ ಕಳೆದ ಒಂದು ವರ್ಷದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ಬೋದು. ಮತ್ತೆ ಇನ್ನೊಂದು, ಕರ್ನಾಟಕದಾದ್ಯಂತ ನಮ್ಮ ಜನರಕ್ಷಣೆ ವೇದಿಕೆ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಗಳು ಹೆಚ್ಚಿನ ರೀತಿಯಲ್ಲಿ ಮೈಗೂಡಿಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಜನರಕ್ಷಣೆ ವೇದಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು.